ಗಾಳಿಪಟದ ದಾರಕ್ಕೆ ಸಿಲುಕಿ ಒದ್ದಾಡುತ್ತಿದ್ದ ಗಿಡುಗವೊಂದನ್ನು ಮೂವರು ಪೊಲೀಸರು ರಕ್ಷಿಸಿದ ಘಟನೆ ಮಂಗಳೂರು ನಗರದಲ್ಲಿ ನಡೆದಿದ್ದು, ಪೊಲೀಸರ ಈ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಗಾಳಿಪಟದ ದಾರಕ್ಕೆ ಸಿಲುಕಿ ಒದ್ದಾಡುತ್ತಿದ್ದ ಗಿಡುಗವೊಂದನ್ನು ಕರ್ತವ್ಯದಲ್ಲಿದ್ದ ಪೊಲೀಸ್ ಸಿಬ್ಬಂದಿಗಳು ದಾರದಿಂದ ಬಿಡಿಸಿ ಅದರ ಆರೈಕೆಯನ್ನ ಮಾಡಿದ್ದಾರೆ. ಬಳಿಕ ಗಿಡುಗವನ್ನ ಮತ್ತೆ ಸ್ವಚ್ಛಂದವಾಗಿ ಹಾರಾಡಲು ಬಿಟ್ಟಿದ್ದಾರೆ. ಸದ್ಯ ಗಿಡುಗವನ್ನ ಆರೈಕೆ ಮಾಡಿರೋ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು, ಪೊಲೀಸರ ಈ ಕಾರ್ಯಕ್ಕೆ ಭಾರೀ ಶ್ಲಾಘನೆ ವ್ಯಕ್ತವಾಗಿದೆ. ಅಲ್ಪ ಅಲ್ಪ ಕಟ್ ಮಾಡ್ಬಿಡ್ಲಿ. ಅಂಜತ್ ಅಂಜತ್ ಮೂರು 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 ಅಂಜದ ಮುಳ್ಕೊಬಿಡ್ಲಿ. ಅಲ್ಪ ಅಲ್ಪ ಕಟ್ ಮಾಡ್ಬಿಡ್ಲಿ. ಅಂಜತ್ ಅಂಜತ್ ಮೂರು 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 ಅಂಜದ ಮುಳ್ಕೊಬಿಡ್ಲಿ.